ಬಂಟ್ವಾಳದ ಮೆಲ್ಕಾರ್ ಜಂಕ್ಷನ್ ಬಳಿಯ ಬಾರ್ ಮುಂದೆ ತಂಡಗಳ ನಡುವೆ ಹೊಡೆದಾಟ ನಡೆದ ಘಟನೆ ನಡೆದಿದೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ತಡರಾತ್ರಿ ವೇಳೆ ಮೆಲ್ಕಾರ್ನ ಬಾರೊಂದರ ಮುಂದೆ ಎರಡು ತಂಡಗಳು ಹೊಡೆದಾಟವನ್ನ ನಡೆಸಿವೆ. ಕುಡಿತ ಮತ್ತಿನಲ್ಲಿದ್ದ ಯುವಕರ ತಂಡ ಪರಸ್ಪರ ದೊಡ್ಡ ಸೊಂಟೆ ಹಾಗೂ ಬಾಟಲಿಗಳನ್ನು ಪರಸ್ಪರ ಹಿಡಿದುಕೊಂಡು ಹಲ್ಲೆಯನ್ನು ನಡೆಸಿದ್ದಾರೆ. ಇಲ್ಲಿನ ದಾರಿ ಹೋಕರು ಈ ದೃಶ್ಯವನ್ನ ಸೆರೆ ಹಿಡಿದಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ನೀನೇ ಹುಡುಗ ನೀನೇ ಹುಡುಗ ಬರ್ತದೆ